ಉಡುಪಿಯಿಂದ ಆರಂಭವಾಗಿ ಕರಾವಳಿ ಮಲೆನಾಡು ವ್ಯಾಪಿಸಿ ಕಳೆದ ದಶಕಗಳಿಂದ ಎಲ್ಲರ ಮನೆ ಮಾತಾಗಿ ಸಮಸ್ಯೆಗಳಿಗೆ ನೊಂದವರಿಗೆ ಸ್ಪಂದಿಸಿ 10 ಜಿಲ್ಲೆಗಳಲ್ಲೂ ವ್ಯಾಪಿಸಿ ಸುದ್ದಿಗಳ ಬಿತ್ತರಿಸುತ್ತಾ ನಿಮ್ಮ ಸ್ಪಂದನ ಟಿವಿ ಇಂದಿಗೂ ಎಂದೆಂದಿಗೂ ಎಂಬಂತೆ ಸಾಗಿ ಬಂದ ಪಯಣ ಅವಿಸ್ಮರಣೀಯ. ನೇರ ಪ್ರಶ್ನೆಗೆ ತಿರುಗುಬಾಣ, ಗಲ್ಲಿಗಳ ಸವಿರುಚಿಗೆ ಗಲ್ಲಿ ಫುಡ್, ಕವಿಗಳ ಕವಿತೆಗಳ ಅನಾವರಣಕ್ಕೆ ಕವಿ ಸಮಯ, ಮಹಿಳಾ ಶಕ್ತಿಯ ತೋರಿಸೋ ನಮ್ಮೂರ ಜಾಣೆ, ಕಲಾವಿದರ ಜೀವನಗಾಥೆಯ ಕಲಾವಿದ ಎಂಬಂತೆ ಸುದ್ದಿಗಳಿಗಾಗಿ ಲಂಚವರ್, ನ್ಯೂಸ್@4, ಸುದ್ದಿ ಸಮಗ್ರ ಎಂಬಂತೆ ಹೀಗೆ ಹಲವಾರು ಯಶಸ್ವಿ ಮನರಂಜನೆಗಳನ್ನು ಸ್ಪಂದನ ವಾಹಿನಿ ನೀಡುತ್ತಾ ಬಂದಿದೆ. ಅಂಥ ದಶಕಗಳಿಂದ ನಿಮ್ಮನ್ನ ರಂಜಿಸಿದ ಕ್ಷಣದ ಸುದ್ದಿ ಬಿತ್ತರಿಸಿದ ಮಾಧ್ಯಮ ಲೋಕದ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಗೆ ಇಂದು 12ನೇ ಸಂವತ್ಸರದ ಸಂಭ್ರಮ. ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ 12ನೇ ವರ್ಷದ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ. ಬದಲಾವಣೆಗೊಂದು ಹೊಸ ಭಾಷೆಯ ಬರೆದು ಕರಾವಳಿ ಮಲೆನಾಡಿನಲ್ಲಿ ಹೊಸತನದ ಬಾಗಿಲ ತೆರೆದು ದಿನವೂ ಹೊಸತನ ತುಂಬಿದೆ ಆಹ್ವಾನ. ಸ್ಪಂದನ, ಇದು ಸ್ಪಂದನ, ಸ್ಪಂದನ, ನಮ್ಮ ಸ್ಪಂದನ. ಸ್ಪಂದನ, ನಿಮ್ಮೊಂದಿಗೆ ಪ್ರತಿ ಕ್ಷಣ.